ಅದೇನು ತಪ್ಪಾಗಿರಬೇಕು ಅಂತ ಕುವೆಂಪು ಪ್ರತಿಷ್ಠಾನ ಅಂತ ಬರುತ್ತೆ. ಅಂದರೆ ಕುವೆಂಪು ಅವರ ಛಾಪಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ನಮ್ಮ ತುಳು ಭಾಷಾ ವ್ಯವಸ್ಥೆಗಳಲ್ಲಿ ಕುವೆಂಪು ಅವರಿಗೆ ಒಟ್ಟು ಶಕ್ತಿ ಇದೆ ಎನ್ನುವ ನೆಲೆಯಲ್ಲಿ ಬಹುಶಃ ಆ ರೀತಿಯ ಹೆಸರು ಅದು ಭಗವಂತನ ಅನುಗ್ರಹಿತ ಅಂತ ನಿಮಗೆ ಹೀಗೆ ತಮಾಷೆಗಾಗಿ ವಿಷಯವನ್ನು ಉಲ್ಲೇಖಿಸ್ತಾ ಇದ್ದು ಮೊನ್ನೆ ಆದಂಥ ಘಟನೆ. ಸುಮಾರು ಒಂದು ಯಡಿಯೂರಪ್ಪನವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅವರ ಮಗ ಇದ್ದಾರೆ ಇಲ್ಲಿ. ನಮ್ಮ ಪ್ರಥಮ ಭೇಟಿ ಕಾಸರಗೋಡಿಗೆ ಹೋದಾಗ ನಾನು ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ. ಅವಾಗ ವೆಂಕಟರಾಜ ಪುಣಿಚಿತ್ತಾಯರ ಮನೆಗೆ ನಾವು ಭೇಟಿ ನೀಡಿದ್ದು. ನಮ್ಮ ಪ್ರಿಯಕರ್ತರು ಇದ್ದರು ಜೊತೆಗೆ. ಮನೆಗೆ ವಿದ್ಯುತ್ ಶಕ್ತಿ ಸಹಿತವಾಗಿ ಇರಲಿಲ್ಲ, ಯಾವುದೇ ಆಧುನಿಕ ತಂತ್ರಜ್ಞಾನದ ವ್ಯವಸ್ಥೆ ಇರಲಿಲ್ಲ. ಆದರೆ ಆ ಭೇಟಿಯ ಫಲಶ್ರುತಿ ಮನೆಗೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಆಯಿತು. ಧರ್ಮಸ್ಥಳದಿಂದ ಕೊಡುಗೆ ಆದಂಥ ಕಂಪ್ಯೂಟರ್ ಅಲ್ವಾ, ಸೋಲಾರ್ನ ವ್ಯವಸ್ಥೆ ಆಯಿತು. ಸರ್ಕಾರದಿಂದಲೂ ಗುರುತಿಸಲ್ಪಟ್ಟಿತು. ಕೊನೆಯ ಫಲಶ್ರುತಿ ಕೇರಳ ಸರ್ಕಾರದಿಂದ ತುಳು ಸಾಹಿತ್ಯ ಅಕಾಡೆಮಿಯ ರಚನೆಯೂ ಆಯಿತು. ಇದೆಲ್ಲದರ ಫಲಶ್ರುತಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಅವರಿಗೆ ಗೌರವದ ಡಾಕ್ಟರೇಟ್ನ ಗೌರವವು, ಅಂದರೆ ನಮ್ಮ ತುಳು ಭಾಷೆಗೆ ಗೌರವವು ಅದು ಸಲ್ಲಿಸಲ್ಪಟ್ಟಿತ್ತು. ಇದು ಎಲ್ಲದಕ್ಕೂ ಕಾರಣ ಬಹುಶಃ ಅವರ ಒಬ್ಬ ಕೃಷಿಕ ಕುಟುಂಬ, ಅಧ್ಯಾಪಕ ಕುಟುಂಬ, ಕಲಾವಿದರ ಕುಟುಂಬದ ಪುಣಿಚಿತ್ತಾಯರು ಭಾಷಾ ವಿಷಯದಲ್ಲಿ ಅವರು ಮಾಡಿದಂಥ ಸಂಶೋಧನೆಯ ಫಲಶ್ರುತಿ. ತುಳು ಲಿಪಿಯ ಸಂಶೋಧಕರೇನಲ್ಲ, ತುಳು ಲಿಪಿ ಅನಾದಿಯಿಂದಲೇ ಇದ್ದದ್ದು. ಆದರೆ ಅದನ್ನು ವಾಸ್ತವ ಲೋಕಕ್ಕೆ ಬೆಳಕಿಗೆ ತಂದಂಥ ಓರ್ವ ಶ್ರೇಷ್ಠ ಸಾಹಿತಿ, ಸಂಶೋಧಕ. ಎಡನೀರು ಮಠದಿಂದ ಹಿಡಿದುಕೊಂಡು ಬೇರೆ ಬೇರೆ ಮಠಗಳ ಮಾನ್ಯಗಳಲ್ಲಿ, ಬೇರೆ ಬೇರೆ ಆರಾಧನಾ ವ್ಯವಸ್ಥೆಗಳಲ್ಲಿ, ಸ್ಥಳಗಳಲ್ಲಿ, ಬೇರೆ ಬೇರೆ ಐಗಳ ಮಠದ ಆ ಪಾಠ ಪ್ರವಚನದ ತಾಳೆಗರಿಯ ಲಿಪಿಗಳಲ್ಲಿ ಇಂಥ ಹಲವಾರು ಚಿಂತನೆಗಳನ್ನು ಅವರು ಸಂಶೋಧಿಸಲ್ಪಟ್ಟು ಆ ಕಾಲದ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು, ಈಗಕ್ಕೂ ಆಗಕ್ಕೂ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಕಾಲ್ನಡಿಗೆಯಲ್ಲಿ ಆ ಕಡೆ ಈ ಕಡೆ ಅವರ ಮನೆಗೆ ಹೋಗ್ಬೇಕಾದ್ರೆ ನಮಗೆ ಅಷ್ಟು ಕಷ್ಟ ಆಗ್ತಿತ್ತು ಆವಾಗ. ಕಾಸರಗೋಡು ಪ್ರದೇಶ ವಲ್ಲಿಶ್ಶೇರಿ ಪ್ರದೇಶ ಅದು ಅಲ್ವಾ, ಬೆಳ್ಳೂರು ವಲ್ಲಿಶ್ಶೇರಿ ಪ್ರದೇಶ. ಹೀಗೆ ಅದು ನೆನಪನ್ನು ಮಾಡುತ್ತಾ ಇವತ್ತು ಸುಯೋಗ ಕೇರಳ ಸರ್ಕಾರವು ಅದಕ್ಕೆ ಮಾನ್ಯತೆ ಕೊಡ್ತಾ ಇದೆ, ಕರ್ನಾಟಕ ಸರ್ಕಾರವು ಮಾನ್ಯತೆ ಕೊಡ್ತಾ ಇದೆ. ನಮ್ಮ ಈ ಬಳಗ ಇದು ಬೇರೆ ಬೇರೆ ಹೆಸರಲ್ಲಿ ಇದೆ. ಪಮ್ಮಿಯವರು ಜಾನಪದ ಪರಿಷತ್ ಆದರೆ, ಗಡನಾಡ ಅಕಾಡೆಮಿ ಆದರೆ, ಮತ್ತೊಂದು ಕಡೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆದರೆ, ಗಮಕ ಕಲಾ ಪರಿಷತ್ ಆದರೆ, ಹೀಗೆ ಯಾವುದುಂಟು ಯಾವುದು ಎಲ್ಲ ಸಂಘಟನೆ, ಕಾಸರಗೋಡಿನ ಸಂಘಟನೆಗಳು ಸೇರಿಕೊಂಡು ನಮಗೆ ಆಗದಿಂದ ಸ್ಫೂರ್ತಿ ಎಡೆನೀರು ಮಠ. ಇದು ಎಲ್ಲ ವ್ಯವಸ್ಥೆಗಳಿಗೆ ಆ ಎಡೆನೀರು ಮಠ ಅವರಿಗೆ ಶ್ರೀನಾಥ್ ಅವರಿಗೆ ಹೌದು, ಅವರು ಅದು ಅಧ್ಯಾಪಕರಾಗಿದ್ದರು ಎಡೆನೀರು ಹೈಸ್ಕೂಲಲ್ಲಿ. ಅವರಿಗೆ ರಾಜಾಶ್ರೀ ಆವಾಗ ಎಡೆನೀರು ಕೇಶವಾನಂದ ಭಾರತಿ ಶ್ರೀಗಳು ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಕಲಾವಿದರಿಗೆ. ಅವರಿಗೆ ಇವತ್ತು ಅವರ ಉಪಸ್ಥಿತಿಯಲ್ಲಿ ನಾಡಿದ್ದು 15ನೇ ತಾರೀಕು ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಸಚ್ಚಿದಾನಂದ ಭಾರತಿ ಶ್ರೀಗಳ ಒಂದು ಉಪಸ್ಥಿತಿಯ ದಿವ್ಯ ಸಾನ್ನಿಧ್ಯದಲ್ಲಿ ಮಂಜೇಶ್ವರದಲ್ಲಿರುವಂತಹ ತುಳು ಸಾಹಿತ್ಯ ಅಕಾಡೆಮಿಯ ಕಚೇರಿಯಲ್ಲಿ ಈ ಕಾರ್ಯಕ್ರಮ ಸಭಾಂಗಣದಲ್ಲಿ ಸಂಪನ್ನಗೊಳ್ಳಲಿಕ್ಕಿದೆ. ಕನ್ನಡ ನುಡಿ ಕಂಡಂತಹ ಪುಣಿಚಿತ್ತಾಯರಂತೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಕರ್ನಾಟಕದ ವಿವಿಧ ಮಜಲುಗಳಲ್ಲಿ, ಹೋರಾಟದ ಭೂಮಿಕೆಗಳಲ್ಲಿ, ಜಾನಪದೀಯ ಸಂಸ್ಕೃತಿಗಳಲ್ಲಿ ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಹರ್ನಿಶಿ ತನ್ನ ಬದುಕನ್ನು ಸಮರ್ಪಿಸಿಕೊಂಡಂಥ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯರಿಗೆ ಈ ಬಾರಿಯ ಕುವೆಂಪು ಪ್ರಶಸ್ತಿಯನ್ನು ನೀಡಿ ನಾವು ಅವರನ್ನು ಗೌರವಿಸುವರಿದ್ದೇವೆ. ಎಸ್.ಜಿ. ಸಿದ್ದರಾಮಯ್ಯರು ನಮ್ಮ ನಾಡಿಗೆ ಹೊಸಬರಲ್ಲ. ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿಯೂ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸಿದರು. ಅಧ್ಯಕ್ಷರಾದ ಹೌದು ಅಂತ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷ ಸ್ವೀಕಾರ ಆದ ತಕ್ಷಣ ಅವರು ಮಂಗಳೂರಿನ ತಾಲೂಕು ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆಗೆ ಬಂದದ್ದು. ಕೈಕಂಬದಲ್ಲಿರುವಂತಹ ಕಟ್ಟಿಗೆ ಒಲೆಯ
ಹೋಟೆಲ್ನಲ್ಲಿ ನಾವು ಜೊತೆಯಾಗಿ ಚಹಾ ಕೊಟ್ಟು ಅವರು ಇಲ್ಲಿಯ ನಾಡಿನ ಸಂಸ್ಕೃತಿಯನ್ನು ಸಂಭ್ರಮಿಸಿದ್ದು ಗುರುಪರ ಹೊಳೆಯ ಫಲ್ಗುಣಿ ಹೊಳೆಯ ಬದಿಯಲ್ಲಿ ಇದೆಲ್ಲ ನೆನಪು. ಒಳ್ಳೆಯ ವ್ಯಕ್ತಿತ್ವ, ಅವರದೇ ಆದಂಥ ನಿಲುವು, ವಾದಗಳು ಪ್ರತಿವಾದಗಳು ಅಥವಾ ಚಿಂತನೆಗಳಲ್ಲಿ ವಿಭಿನ್ನತೆಗಳಿದ್ದರೂ ಸಮಷ್ಟಿಯಾಗಿ ಎಲ್ಲರನ್ನು ಸಮಾನ ಗೌರವದಿಂದ ಕಾಣುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವದ ಸಿದ್ದರಾಮಯ್ಯನವರು. ನಾನು ಅವರನ್ನು ಅತಿ ಹತ್ತಿರದಿಂದ ಬಲ್ಲೆ. ಈ ತರದ ಒಬ್ಬ ವ್ಯಕ್ತಿಗೆ ನೀಡ್ತಾ ಇರುವಂತದ್ದು ಅದು ಅವರ ಗೌರವ ಮಾತ್ರ ಅಲ್ಲ, ಅವರ ಗೌರವವನ್ನು ಸ್ವೀಕರಿಸೋದ್ರ ಮುಖಾಂತರ ನಾವು ಕುವೆಂಪು ಪ್ರಶಸ್ತಿಗೆ ಇದು ದೊಡ್ಡದಾದಂಥ ಗೌರವವನ್ನು ತಂದು ಕೊಡ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ವಿಧಾನ ಪರಿಷತ್ ಅಧ್ಯಕ್ಷರಾದಂಥ ಗೌರವಾನ್ವಿತ ಬಸವರಾಜ ಹೊರಟ್ಟಿ ಅವರು ಅದನ್ನು ನೆರವೇರಿಸಲಿಕ್ಕಿದ್ದಾರೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇಗರಿಂದ ಮರದವರು ಅಧ್ಯಕ್ಷತೆ ವಹಿಸಲಿಕ್ಕಿದ್ದು, ಪ್ರೊಫೆಸರ್ ಮೀನಾಕ್ಷಿ ರಾಮಚಂದ್ರ ಅವರು ನುಡಿನಮನವನ್ನು ಸಲ್ಲಿಸಲಿಕ್ಕಿದ್ದಾರೆ. ಮಂಜೇಶ್ವರದ ಶಾಸಕರಾದಂಥ ಅಶ್ರಫ್ ಅವರು ಕನ್ನಡದಲ್ಲಿಯೇ ತನ್ನ ವಿಧಾನ ಪರಿಷತ್ತಿನ ಇದನ್ನು ತೆಗೆದುಕೊಂಡವರು ಅವರು ಮತ್ತು ಮಂಜೇಶ್ವರದ ಪಂಚಾಯತ್ನ ಅಧ್ಯಕ್ಷರು, ಹೀಗೆ ಎಲ್ಲರ ಉಪಸ್ಥಿತಿ, ಡಾಕ್ಟರ್ ರಮಾನಂದ ಬನಾರಿ ಎಲ್ಲರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದ್ದು, ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳಿಗೆ ತಮ್ಮ ಪೂರ್ಣ ಪ್ರಮಾಣದ ಸಹಕಾರವನ್ನು ಮತ್ತು ಪ್ರಚಾರವನ್ನು ನೀಡಬೇಕಂತ ಹೇಳಿಕೊಂಡು ಎಲ್ಲ ಸಮಿತಿಗಳ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ. ಜಾನಪದ ವಿದ್ವಾಂಸರು ಆಗಿರುವ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯ ಅವರನ್ನು ನಾವು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಸುಮಾರು 25,000 ರೂಪಾಯಿ ನಗದು ಮತ್ತು ಪ್ರಶಸ್ತಿ ಪತ್ರ, ಪ್ರಶಸ್ತಿ ಫಲಕ, ಈ ಪ್ರಶಸ್ತಿಯನ್ನು ಒಳಗೊಂಡಂತಹ ಒಂದು ಗೌರವಾನ್ವಿತವಾದಂತಹ ಒಂದು ಮಾದರಿ. ಸಿದ್ದರಾಮಯ್ಯನವರ ಬಗ್ಗೆ ಈಗಾಗಲೇ ಕಲ್ಪುರವರು ಬಹಳಷ್ಟು ಹೇಳಿದ್ದಾರೆ. ಕಳೆದ ಬಾರಿ ಕುವೆಂಪು ಪ್ರಶಸ್ತಿಯನ್ನು ಯಕ್ಷಗಾನದ ಶ್ರೇಷ್ಠ ವಿದ್ವಾಂಸರು ಕಲಾವಿದರು ಆಗಿರುವ ಶ್ರೀ ಬೆಳ್ಳಿಗೆ ನಾರಾಯಣ ಮಂಡಳಿ ಅವರಿಗೆ ನೀಡಲಾಗಿದೆ. ಈ ಬಾರಿ ಸಿದ್ದರಾಮಯ್ಯವರು ಅವರನ್ನು ಅವರಿಗೆ ನಾವು ಆಯ್ಕೆ ಮಾಡಿದ್ದೀವಿ. ತುಳು ಭಾಷೆಗೆ ಒಂದು ಲಿಖಿತ ಸಾಹಿತ್ಯ ಪರಂಪರೆ ಇತ್ತು ಎನ್ನುವುದನ್ನು ಸಾಬೀತುಪಡಿಸಿದ, ಆ ಮೂಲಕ ಮಹಾಕಾವ್ಯಗಳನ್ನು ಪತ್ತೆ ಹಚ್ಚಿ ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ ಅರ್ಪಿಸಿದಂತಹ ವಿದ್ವಾಂಸರು ಕುಂದೂರು ವೆಂಕಟರಾಜ ಕುಂಚಿತಾಯರು. ಸುದೀರ್ಘ ಕಾಲ ಅಧ್ಯಾಪಕರಾಗಿ ರಾಷ್ಟ್ರದ ಅತ್ಯುನ್ನತ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದವರು. ಕೇರಳ ತುಳು ಅಕಾಡೆಮಿಯ ಅಧ್ಯಕ್ಷರಾಗಿ, ಕರ್ನಾಟಕ ತುಳು ಅಕಾಡೆಮಿಯ ಸದಸ್ಯರಾಗಿ, ಗೋವಿಂದ ಪೈ ಸಂಶೋಧನಾ ಕೇಂದ್ರದ ಸದಸ್ಯರಾಗಿ, ತುಳು ನಿಘಂಟ ಯೋಜನೆಯ ಸಂಪನ್ಮೂಲ ವ್ಯಕ್ತಿಯಾಗಿ, ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ತನ್ನ ಶಕ್ತಿ ಮತ್ತು ಕ್ರಿಯಾಶಕ್ತಿಯ ಮೂಲಕ ತನ್ನ ಪ್ರತಿಭೆಯನ್ನು ವಿಸ್ತರಿಸಿದಂತಹ ಮಹಾವಿದ್ವಾಂಸ. ಅವರ 89ನೆಯ ಈ ಜನ್ಮದಿನದ ಈ ಸಮಾರಂಭದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಕೇರಳ ತುಳು ಅಕಾಡೆಮಿಯ ಸಭಾಭವನದಲ್ಲಿ ನಡೆಸುತ್ತಿರುವುದು. ಅದಕ್ಕೆ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕುವೆಂಪು ಪ್ರತಿಷ್ಠಾನ ಮತ್ತು ತುಳು ಅಕಾಡೆಮಿ ಈ ಎಲ್ಲ ಸಂಸ್ಥೆಗಳು ಸಹಕಾರ ನೀಡುತ್ತಿರುವುದು ಬಹಳ ಔಚಿತ್ಯಪೂರ್ಣವಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ಬರಬೇಕು, ಅದಕ್ಕೆ ಸೂಕ್ತವಾದಂತಹ ಪ್ರಚಾರ ಕಾರ್ಯವನ್ನು ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸಾಹಿತಿಗಳು, ಕಲಾವಿದರ ಎಲ್ಲರ ಅಭಿವೃದ್ಧಿಗೆ ಬೇಕಾಗಿ ಒಂದೊಂದು ಮಾಡ್ತಾ ಇರ್ತಾರೆ. ಇವರದೆಲ್ಲ ನೆನಪು ಮಾಸದೆ ಜನರ ಮನಸ್ಸಲ್ಲಿ ಉಳಿಬೇಕು ಅಂತ ಒಂದು ಉದ್ದೇಶದೊಂದಿಗೆ ನಾವು ಈಗಾಗಲೇ ಕೈಯಾರ ಕಿಂಜನರೈದವರ ಜನ್ಮದಿನಾಚರಣೆಯನ್ನು ಅವರ ಊರಿನಲ್ಲೇ ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪ್ರದೀಪ್ ಕುಮಾರ್ ಕಲ್ಕುರ್ ಅವರು ಫಸ್ಟಿಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಕಲ್ಕುರ ಪ್ರತಿಷ್ಠಾನದಿಂದ. ಈಗ ನಾವು ಪ್ರಾಧಿಕಾರದವರು ಅದನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ಈಗ ವೆಂಕಟರಾಜ್ ಕುಂಚಿತಾಯರು ಕಳೆದ ವರ್ಷವನ್ನು ಮಾಡಿದ್ದೇವೆ, ಈ ವರ್ಷವನ್ನು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿ ನಮಗೆ ಅವಿರೋಧವಾಗಿ ಆಯ್ಕೆಯಾದ ಕನ್ನಡಿಗ ಶಾಸಕರು ಎಲ್ಲ ಇದ್ದರು. ಮತ್ತೆ ನಮ್ಮ ಕಳ್ಳಿಗೆ ಮಹಾಬಲ ಭಂಡಾರಿ, ಕುಣಿಕುಲಾಯರು, ಹಾಗೆ ಕೃಷ್ಣ ಭಟ್ರು, ಮತ್ತೆ ಗಂಗಾಧರ ಭಟ್ರು, ಇಂಥವರೆಲ್ಲ ತುಂಬಾ ಜನ ಇದ್ದಾರೆ. ಅವರದೆಲ್ಲ ನೆನಪನ್ನು ಉಳಿಸುವಂತ ಒಂದು ಕೆಲಸ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಮಾಡುತ್ತದೆ ಅಂತೇಳಿ ಮೊನ್ನೆ ಅಧ್ಯಕ್ಷರು ಬಂದು ಘೋಷಣೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಗೆ ಇಲ್ಲಿಂದ ಒಂದು 20 ಕಿಲೋಮೀಟರ್ ಆಚೆ ಇರೋದು, ನಾವು ತಲಪಾಡಿಯಿಂದ ಒಂದು 5 ಕಿಲೋಮೀಟರ್. ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಇದು ಮಾಡಿ ಪ್ರಚಾರ ಮಾಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ಧನ್ಯವಾದವನ್ನು ನೀಡುತ್ತಾ
Volkswagen. Volkswagen Mangalore, Airport Road, Yeyadi, Mangalore. Volkswagen.